ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠಕ್ಕೆ ರಾಮನವಮಿಯ ಶುಭ ದಿನವಾದ ಇಂದು ನೂತನ ಪೀಠಾಧಿಕಾರಿ ಘೋಷಣೆ ಮಾಡಲಾಗಿದ್ದು, ಧರ್ಮಸ್ಥಳ ಸಮೀಪದ ನಿಡ್ಲೆಯ ತುಳು ಶಿವಳ್ಳಿ ಮಾಧ್ವ ಬ್ರಾಹ್ಮಣ ವಟು ಅನಿರುದ್ಧ ಸರಳತಾಯ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಸೋದೆ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಡಾಕ್ಟರ್ ಎಂ ಉದಯಕುಮಾರ್ ಸರಳತಾಯರ ಪುತ್ರ ಅನಿರುದ್ಧ 10ನೇ ತರಗತಿಯಲ್ಲಿ ಲೌಕಿಕ ವಿದ್ಯೆಯನ್ನ ಪಡೆದಿದ್ದಾರೆ. ಅನಿರುದ್ಧ ಸರಳತಾಯ ಎಸ್ಎಸ್ಎಲ್ಸಿ ಪೂರೈಸಿದ ವಿದ್ಯಾರ್ಥಿಯಾಗಿದ್ದು, ಸದ್ಯ ಉಡುಪಿಯ ವಿದ್ಯೋದಯ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಅವರಿಗೆ 16 ವರ್ಷ ಪ್ರಾಯವಾಗಿದೆ. ಪ್ರಸ್ತುತ ತಂದೆ ಉದಯಕುಮಾರ್ ಅವರಲ್ಲಿಯೇ ಮೂಲ ಅಧ್ಯಯನ, ವೇದ ಅಧ್ಯಯನ ನಡೆಸಿದ್ದಾರೆ. ಮುಂದೆ ಉನ್ನತ ಗ್ರಂಥಗಳ ಅಧ್ಯಯನ ಸೋಂದಾ ಮಠದಲ್ಲಿ ನಡೆಯಲಿದೆ. ವಟುವಿನ ಜಾತಕ ಪರಿಶೀಲನೆ ಮಾಡಿ 2 ವರ್ಷಗಳಾಗಿದೆ. ಆ ಅವಧಿಯಲ್ಲಿ ನಾನಾ ಪರೀಕ್ಷೆಗಳನ್ನು ನಡೆಸಿ ಪೀಠವನ್ನ ನಡೆಸುವುದಕ್ಕೆ ಯೋಗ್ಯರೆಂಬುದನ್ನು ಕಂಡುಕೊಳ್ಳಲಾಗಿದೆ. ಬಾಲ ಸನ್ಯಾಸ ಎಂಬುದು ಸಂಪ್ರದಾಯ. ಅದನ್ನು ಬಿಟ್ಟು ಯತಿ ನೇಮಕ ಮಾಡುವುದು ಸಾಧ್ಯವಿಲ್ಲ. ನಾವು ಕೂಡ 15ನೇ ವಯಸ್ಸಿನಲ್ಲಿ ದೀಕ್ಷೆಯನ್ನ ತೆಗೆದುಕೊಂಡಿದ್ದೇವೆ. ಈಗ ಅದೇ ಸಂಪ್ರದಾಯವನ್ನ ಮುಂದುವರಿಸಲಾಗುತ್ತದೆ. ಮೇ 11ರಿಂದ 14ರವರೆಗೆ ಪಟ್ಟಾಭಿಷೇಕ ಶಿಷ್ಯ ಸ್ವೀಕಾರ ಪ್ರಕ್ರಿಯೆಯು ಉತ್ತರ ಕನ್ನಡ ಜಿಲ್ಲೆಯ ಸೋಂದಾ ಮಠದಲ್ಲಿ ನಡೆಯಲಿದೆ. ಅಷ್ಟಮಠಗಳ ಯತಿಗಳಿಂದ ಸನ್ಯಾಸ ವಿಚಾರದಲ್ಲಿ ಯಾವುದೇ ಸಂವಿಧಾನ ರಚನೆಯಾಗಿಲ್ಲ. ಎಲ್ಲ ಯತಿಗಳ ಗಮನಕ್ಕೆ ತಂದೆ ಶಿಷ್ಯನ ಆಯ್ಕೆಯನ್ನ ಮಾಡಿದ್ದೇವೆ ಎಂದರು. ಈ ಶಿರೂರು ಮಠದ ಪರಂಪರೆಗೆ ಯೋಗ್ಯ ವಟುವಿನ ಆಯ್ಕೆಯನ್ನು ನಾವು ಹಿಂದೆ ಮಾಡಿದ್ದೆವು. ಆ ವಟುವಿನ ಪರಿಚಯವನ್ನು ನಾವು ಇವತ್ತು ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಮಾಡಿಸಬೇಕು ಅಂತ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪ್ರಸಿದ್ಧ ವಿದ್ವಾಂಸರಾಗಿರುವಂತಹ ಉದಯಕುಮಾರ ಸರಳತಾಯರು ನಮ್ಮ ಮಠದವರೇ. ಅವರ ಪುತ್ರ ಚಿರಂಜೀವಿ ಅನಿರುದ್ಧ ಸರಳತಾಯ ಅಂತ ಹೇಳಿ ಅವರನ್ನ ನಾವು ಈ ಶಿರೂರು ಮಠದ ಮುಂದಿನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದ್ದೇವೆ. ಈಗಾಗಲೇ ಅವರು ಈ ಲೌಕಿಕ ಶಿಕ್ಷಣವನ್ನು ಕೂಡ ಪಡೆದಿದ್ದಾರೆ, 10ನೇ ತರಗತಿಯವರಿಗೆ ಓದಿದ್ದಾರೆ. ಜೊತೆಯಲ್ಲಿಯೇ ತಂದೆಯಿಂದಲೇ ಅವರಿಗೆ ವೈದಿಕ ಅಧ್ಯಯನ ಕೂಡ ಆಗ್ತಾ ಇದೆ. ಮುಂದಿನ ಮೇ ತಿಂಗಳಿನ 11, 12, 13, 14ನೇ ತಾರೀಕಿನ ಈ ಒಂದು ದಿವಸಗಳಲ್ಲಿ ಈ ಒಂದು ಸನ್ಯಾಸ ಪ್ರಕ್ರಿಯೆಗಳು, ಪಟ್ಟಾಭಿಷೇಕದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಮೇ 13ನೇ ತಾರೀಕು ಬೆಳಗಿನ ಜಾವ 7:35ರಿಂದ 8 ಗಂಟೆಯ ಮುಹೂರ್ತದಲ್ಲಿ ಸನ್ಯಾಸ ಸ್ವೀಕಾರ ನಡೆಯಲಿಕ್ಕಿದೆ. ಮೇ 14ನೇ ತಾರೀಕು ಮಧ್ಯಾಹ್ನ 12:35ರಿಂದ 12:50 ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುಂದಿನ ಶಿರೂರು ಮಠದ ಪರಂಪರೆಯನ್ನ ಬೆಳೆಸುವವರು ಅವರು. ದೇವರವರಿಗೆ ಉತ್ತಮವಾದ ಭವಿಷ್ಯವನ್ನು ನೀಡಲಿ ಅಂತ ಹೇಳಿ ನಾವು ಕೃಷ್ಣಮುಖಿ ಪುರಾಣದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ.